ಸ್ನೇಹಿತರೆ, ಮೊದಲನೇದಾಗಿ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಈ ದೀಪಾವಳಿ ಅಂತ ಹೇಳಿದ ಕೂಡಲೇ ಉಂಟಲ್ಲ, ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿಯಾದಂತಹ ಆಚರಣೆಗಳಿಗೆ ಒಂದೊಂದು ರೀತಿಯ ಮಹತ್ವಗಳಿವೆ. ಅದೇ ರೀತಿ ನಾವು ಹೇಗೆ ಈ ಪೂಜೆ ಪುನಸ್ಕಾರ ಇದೆಲ್ಲ ಹೊರತಾಗಿರಿಸಿ ಇನ್ನೊಂದು ಮಗ್ಗುಲಲ್ಲಿ ನಾವು ನೋಡೋದಾದರೆ, ಪ್ರತಿ ಹಬ್ಬದ ಹೊತ್ತು ಕೂಡ ಒಂದೊಂದು ರೀತಿಯಾದಂತಹ ಅಡುಗೆಗಳು ಅಥವಾ ಒಂದೊಂದು ರೀತಿಯಾದಂತಹ ತಿಂಡಿ ತಿನಿಸುಗಳು ಕೂಡ ಏನು ಪ್ರಾಶಸ್ತ್ಯವನ್ನು ಪಡೆದುಕೊಳ್ತದೆ. ಹಾಗೆ ಇವತ್ತು ನನ್ನ ಜೊತೆ ನನ್ನ ಅಮ್ಮ ಕೂಡ ಇದ್ದಾರೆ. ನೀವು ಗೆಸ್ ಮಾಡಿರ್ಬೋದು ಯಾವುದೋ ಒಂದು ಹಬ್ಬದ ತಿನಿಸು ನಿಮಗೆ ಹೇಳಿಕೊಡ್ತೇವೆ ಅಂತ. ಹೌದು, ಖಂಡಿತವಾಗ್ಲೂ ಕೂಡ ನಮ್ಮ ಟ್ರೆಡಿಷನಲ್ ಪ್ರಕಾರ ಏನಂತ ಹೇಳಿದರೆ, ದೀಪಾವಳಿ ಹೊತ್ತು ತುಂಬ ಇಂಪಾರ್ಟೆಂಟ್ ಆಗಿರೋ ತಿಂಡಿ ಏನು ಅಂತ ಹೇಳಿದರೆ ಅದು ಉದ್ದಿನ ದೋಸೆ ಅಂತ ನಾವು ಹೇಳ್ತೇವೆ. ಹಾಗೆ ಆ ಉದ್ದಿನ ದೋಸೆಗುಂಟಲ್ಲ, ನಾವು ತಿನ್ನಲಿಕ್ಕೆ ಕೆಲವರು ಪಲ್ಯ ಅದು ಇದು ಮಾಡ್ತಾರೆ, ಅದೆಲ್ಲ ಕೂಡ ಮಾಡ್ತೇವೆ. ಅದರ ಜೊತೆಗೆ ಮತ್ತೊಂದು ವಿಶಿಷ್ಟ ಇದೆ. ಅದೇನು ಅಂತ ಹೇಳಿದರೆ, ನಾವು ಈ ಮೆಣಸಿನ ಗಟ್ಟಿ ಅಂತ ಹೇಳ್ತೇವೆ. ನಾವು ಆ ಮೆಣಸಿನ ಗಟ್ಟಿ ನಮ್ಮ ಜೈನಿಸಮ್ಮಲ್ಲಿ ತುಂಬ ದೀಪಾವಳಿ ಸಂದರ್ಭದಲ್ಲಿ ಭಾರಿ ವಿಶಿಷ್ಟವಾದಂತಹ ಅದೊಂದು ಖಾದ್ಯ. ಅದನ್ನು ನಾವು ನಿಮಗೆ ಇವತ್ತು ಮಾಡಿ ತೋರಿಸಲಿಕ್ಕೆ ಇದ್ದೇವೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಮ್ಯಕ್ ಜೈನ್. ನಮ್ಮ ಚಾನಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ಮೆಣಸಿನ ಗಟ್ಟಿ ಅಂತ ಹೇಳಿದ ಕೂಡಲೇ ನಿಮಗೆ ಏನಾದರೂ ಒಂದು ಸ್ವಲ್ಪ ತಲೆಗೆ ಐಡಿಯಾ ಹೋಗಿರ್ಬೋದು. ಇದಕ್ಕೆ ಮೊದಲನೇದಾಗಿ ನಮಗೆ ಮುಖ್ಯವಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿದರೆ, ಮೆಣಸಿನ ಗಟ್ಟಿ ಆ ಪದವೇ ಹೇಳ್ತಾ ಉಂಟು. ಮುಖ್ಯವಾಗಿ ನಮಗೆ ಬೇಕಾದಂಥ ಮೆಣಸು. ಹಾಗಾಗಿ ಈಗ ನಾವು ಮೆಣಸನ್ನು ಸ್ವಲ್ಪ ಈ ಬಿಸಿಲಲ್ಲಿ ಹಾಕಿ ಒಣಗಿಸಿ ಈಗ ನಾವು ತೆಗೆದಿಟ್ಟಂತಹ ಮೆಣಸು ನಮ್ಮ ಜೊತೆಗಿದೆ. ಸ್ವಲ್ಪ ಪ್ರಮಾಣದಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ತಗೊಂಡಿದ್ದೇವೆ. ಅದರ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ ಇದಕ್ಕೆ ಹುಣಸೆ ಹುಳಿ ಇದೆ ಅಲ್ವಾ, ಇದರ ನೀರನ್ನು ಕೂಡ ನಾವು ಜೊತೆಗೆ ಇರಿಸಿಕೊಂಡಿದ್ದೇವೆ. ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಕ್ವಿಕ್ಕಾಗಿ ನಾವು ನೋಡ್ಕೊಂಡು ಬರುವ. ಈ ಮೆಣಸು ಬೆಳ್ಳುಳ್ಳಿ ಎಲ್ಲ ಮಿಕ್ಸಿಗೆ ಹಾಕಿ ಅದನ್ನು ಸ್ವಲ್ಪ ಸಣ್ಣ ಮಾಡಿಕೊಳ್ಬೇಕು. ಸ್ವಲ್ಪ ಮೆಣಸು ಹುಡಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹುಳಿಯ ನೀರನ್ನು ನಾವೀಗ ಮಿಕ್ಸ್ ಮಾಡಿಕೊಂಡಿದ್ದೇವೆ. ನೋಡಿ, ಮತ್ತೆ ಇದನ್ನು ಆಯ್ತಾ. ನೋಡಿ, ನಂತರ ಇದಕ್ಕೆ ನಾವು ಆಗ ತೆಗೆದುಕೊಂಡಂತಹ ಈ ಬೆಳ್ಳುಳ್ಳಿಯನ್ನು ಹಾಕಬೇಕು. ಅದರ ಜೊತೆಗೆ ಉಪ್ಪು, ಸ್ವಲ್ಪವೇ ಹುಳಿ ನೀರನ್ನು ಹಾಕಿಕೊಂಡು ಅದನ್ನು ನಾವು ಸಣ್ಣ ಮಾಡಿಕೊಳ್ತಾ ಬರಬೇಕು. ನೋಡಿ, ಈಗ ಈ ರೀತಿಯಾದಂತಹ ಹದ ಬಂದಿದೆ. ಈ ರೀತಿಯಾಗಿ ಹದ ಬಂದ ಮೇಲೆ ನೋಡಿ, ಕಾಣ್ತಾ ಇದೆ ನಿಮಗೆ. ಈ ರೀತಿಯಾಗಿ ಅದು ಹದ ಬಂದ ಮೇಲೆ ಇದನ್ನು ನಾವು ಒಂದು ಪಾತ್ರೆಯನ್ನು ತೆಕ್ಕೊಂಡು ಅದನ್ನು ನಾವು ಕುದಿಸಿಕೊಳ್ಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಕುದಿಸಿಕೊಳ್ಬೇಕು. ಈಗ ಈ ರೀತಿಯಾದಂತಹ ಒಂದು ಪಾತ್ರೆಯನ್ನು ತಕೊಂಡು ಇದಕ್ಕೆ ನಾವು ಬೆಲ್ಲ ಹಾಕಿದ್ದೇವೆ. ಬೆಲ್ಲ ಹಾಕಿ ನಂತರ ಈ ಮಿಕ್ಸಿಯಲ್ಲಿ ಇದ್ದಂತಹ ಈ ಹದ ಆದಂತಹ ಈ ಗ್ರಿಂಡನ್ನು ಕೂಡ ಇದಕ್ಕೆ ನಾವೀಗ ಹಾಕಿಕೊಳ್ಬೇಕು. ಹಾಕಿಕೊಂಡು ಇದನ್ನು ಸ್ವಲ್ಪ ನಾವು ಅದನ್ನು ಕುದಿಸಿಕೊಳ್ಬೇಕು. ಈಗ ನೋಡಿ, ಹೀಗೆ ಗ್ಯಾಸಿಗಿಟ್ಟ ನಂತರ ಅದನ್ನು ಹೀಗೆ ಕುದಿತಾ ಇದ್ದ ಹಾಗೆ ಸ್ವಲ್ಪ ಅದನ್ನು ಆ ಕಡೆ ಈ ಕಡೆ ಸ್ವಲ್ಪ ಅದನ್ನು ಚಮಚದಲ್ಲಿ ಸ್ವಲ್ಪ ಮಗ್ತಾ ಇದ್ರೆ ಅದು ನಮಗೆ ಹದ ಚಂದ ಬರ್ತದೆ. ನಂತರ ಇದನ್ನು ನೀವು ಕಡಿಯುವುದು, ಈ ಮೆಣಸು ಹಾಕಿದ ನಂತರ ಕಡಿತೀರಲ್ಲ, ಇದನ್ನು ನೀವು ಕಲ್ಲಲ್ಲಿ ಕಡಿದ್ರೆ ಬಹಳ ಉತ್ತಮ. ಆದರೆ ಈಗಿನ ಜನ್ರೇಷನಲ್ಲಿ ಅಥವಾ ಈಗ ನಮಗೆ ಕಲ್ಲಲ್ಲಿ ಕಡಿಯುವಷ್ಟು ತಾಳ್ಮೆ ಹೆಚ್ಚಿನವರಿಗಿಲ್ಲ. ನಮಗೆಲ್ಲವೂ ಬೇಗ ಬೇಗ ಆಗಬೇಕು. ಆದ ಕಾರಣ ನಾವೀಗ ಮಿಕ್ಸಿಯಲ್ಲಿ ಕಡ್ದಿದ್ದೇವೆ. ನೀವು ಕಲ್ಲಲ್ಲಿ ಕಡಿದ್ರೆ ಇದರ ಟೇಸ್ಟ್ ಇನ್ನೂ ಕೂಡ ಹೆಚ್ಚಾಗಿ ಬರ್ತದೆ. ನೋಡಿ, ಈ ರೀತಿ ಸರಿ ಕುದಿಯೋದು ನಮಗೆ ಕಾಣ್ತಾ ಇದೆ. ಇದು ಸರಿ ಕುದ್ದ ಮೇಲೆ ಇದನ್ನು ನಾವು ಇದರ ಪ್ರೊಸೆಸ್ ಆಯಿತು, ಇಷ್ಟೇ. ಇದು ಸರಿ ಕುದ್ದ ಮೇಲೆ ಇದನ್ನು ನಾವು ಆಫ್ ಮಾಡಿ ಇಡಬೇಕು. ನೆಕ್ಸ್ಟ್ ಇದು ಬಿಸಿ ಆರಿದ ನಂತರ ನಿಮಗೆ ಯಾವ ಪಾತ್ರೆಯಲ್ಲಿ ಕೂಡ ಅದನ್ನು ಶೇಖರಿಸಿ ಇಡ್ಬೋದು. ನಿಮಗೆ ಸ್ನೇಹಿತರೆ, ಕನಿಷ್ಠ ಪಕ್ಷ ಉಂಟಲ್ಲ
10ರಿಂದ 15 ದಿನ ಇದು ಶೇಖರಣೆಗೆ ಯೋಗ್ಯವಾಗಿ ಇರುತ್ತೆ. ಈ ದೋಸೆಗೆ ನಾವು ತಿನ್ನಲಿಕ್ಕೆ ಈ ಪಲ್ಯ ಉಪ್ಪಿನಕಾಯಿಯನ್ನು ಹೇಗೆ ಉಪಯೋಗ ಮಾಡಿಕೊಳ್ತೇವೆ ಅದೇ ರೀತಿಯಲ್ಲಿ ಇದನ್ನು ಕೂಡ ನಾವು ಉಪಯೋಗಿಸಿಕೊಳ್ಬೋದು. ಸ್ನೇಹಿತರೆ, ನನ್ನ ಕೈಯಲ್ಲಿ ಈಗ ತಯಾರಾದಂತಹ ಮೆಣಸಿನ ಗಟ್ಟಿ ಇದೆ. ಸೊ ಘಮ ಬರ್ತಾ ಇದೆ. ಇದನ್ನು ನಾವು ಉಂಟಲ್ಲ, ಈ ಉದ್ದಿನ ದೋಸೆ ಅಥವಾ ಬೇರೆ ದೋಸೆಯೊಟ್ಟಿಗೂ ಕೂಡ ಇದನ್ನು ನಾವು ಏನು ನಂಚಿಕೊಂಡು ತಿನ್ಬೋದು. ಆದರೆ ಇದು ಬಹಳ ಚೆಂದ ಆಗೋದು ಯಾವುದು ಅಂತ ಹೇಳಿದರೆ ಅದು ಉದ್ದಿನ ದೋಸೆಗೆ. ಈ ಮೆಣಸಿನ ಗಟ್ಟಿಯನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಬೆರೆಸಿ ಅದನ್ನು ಕಲಸಿ ತಿಂದರೆ ಅದರ ರುಚಿಯೇ ಬೇರೆ ಇರ್ತದೆ. ಸೊ ಇದಂತೂ ನಮ್ಮದರಲ್ಲಿ ನೀವು ನೋಡಿರ್ಬೋದು, ಹೆಚ್ಚಾಗಿ ಈ ಜೈನಿಸಮ್ ಫುಡ್ಗಳಲ್ಲಿ ಅತಿ ಮಹತ್ವವನ್ನು ಪಡೆದಂತಹ ಒಂದು ತಿಂಡಿ ತಿನಿಸುಗಳಲ್ಲಿ, ಹಬ್ಬದ ತಿಂಡಿ ತಿನಿಸಲ್ಲಿ ಈ ಉದ್ದಿನ ದೋಸೆ, ಮೆಣಸಿನ ಗಟ್ಟಿ ಹಾಗೂ ಎಣ್ಣೆ ಬಹಳ ಒಂದು ವಿಶೇಷವಾದದ್ದು. ಈ ರೀತಿ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂದರೆ ಇದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ 1-2 ದಿನ ಮಾತ್ರ ಅಲ್ಲ, ಇದೊಂದು 1 ವಾರ 15 ದಿನ ಕೂಡ ಇದನ್ನು ಆರಾಮ್ಸೆ ನೀವು ಉಪಯೋಗ ಮಾಡಬಹುದು. ಇದನ್ನು ಹಬ್ಬದಲ್ಲಿ ಮಾತ್ರ ನೀವು ಮಾಡಬೇಕು ಅಂತಿಲ್ಲ, ಉಳಿದ ದಿನ ಕೂಡ ನೀವು ಮಾಡ್ಬೋದು. ನಂಗೆ ಗೊತ್ತಿದೆ, ಇದು ನಾನು ಹಬ್ಬದ ನಡುವಲ್ಲಿ ಅಪ್ಡೇಟ್ ಮಾಡ್ತಾ ಇರುವಂಥದ್ದು. ನಡುವಲ್ಲಿ ದೀಪಾವಳಿ ವೆಕೇಷನ್ನ ಮಿಡ್ಲಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಇದನ್ನು ನಾನು ಸ್ವಲ್ಪ ಮೊದಲೇ ಅಪ್ಲೋಡ್ ಮಾಡಬೇಕಿತ್ತು, ಸೊ ಕ್ಷಮಿಸಿ ಅಂತ ಹೇಳ್ತಾ. ಸೊ ಇದೇ ರೀತಿಯ ಮತ್ತಷ್ಟು ಆರೋಗ್ಯಯುತ ಅಡುಗೆಯ ಸಂಚಿಕೆಯೊಂದಿಗೆ ಮತ್ತೆ ಕೂಡ ನಿಮ್ಮ ಎದುರು ಬರಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ ಅಂತ ಹೇಳ್ತಾ, ಮತ್ತೊಂದು ಇಂಟ್ರೆಸ್ಟಿಂಗ್ ಆರೋಗ್ಯಯುತ ಸಂಚಿಕೆಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮ್ಮ ಚಾನಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.